ಚಾಂಪಿಯನ್ಶಿಪ್. ನಿಮಗೆ ಗೊತ್ತಿರ್ಬೋದು, ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಇತಿಹಾಸದಲ್ಲಿ ಸುಮಾರು 54 ವರ್ಷಗಳಿಂದ ಕ್ರೀಡಾಕೂಟ ಆಗ್ತಾ ಇದೆ. ಆದರೆ ಸರ್ಕಾರಿ ಕಾಲೇಜಲ್ಲಿ ಎಲ್ಲಿ ಕೂಡ ಯಾವುದೇ ಅಖಿಲ ಭಾರತ ಮಟ್ಟದ ಕ್ರೀಡಾಕೂಟ ಆಗಲಿಲ್ಲ. ನಾವು ಇಲ್ಲಿ ಇರುವಂಥ ಒಂದು ಬಲಿಷ್ಠ CDC ಮತ್ತು ನಮ್ಮ ಬಲಿಷ್ಠ ಉಪನ್ಯಾಸಕ ವರ್ಗದವರನ್ನು ನೋಡಿಕೊಂಡು, ಅದು ಮತ್ತು ನಮ್ಮ ಶಾಸಕರಾದ ನಂತರ ಬಹಳ ಧೈರ್ಯ ಇತ್ತು ಇದನ್ನು ಮಾಡ್ಬೋದು ಅಂತೇಳಿ ನಮ್ಮ ಉಪ್ಪಿನಗಡೆಯಲ್ಲಿ. ಮತ್ತು ಕ್ರಾಸ್ ಕಂಟ್ರಿ ಅನ್ನುವಂಥದ್ದು ಇಲ್ಲಿರುವಂಥ ಪೀಳಿಗೆಗಳಿಗೆಲ್ಲ ಗೊತ್ತಿದೆ, ತುಂಬ ರಿಸ್ಕಿ ಇವೆಂಟ್. ಆಗುವಂಥದ್ದು ಅರ್ಧ ಗಂಟೆಯಲ್ಲಿ, ಫಸ್ಟ್ ಪ್ಲೇಸ್ ನಾವು 30 ನಿಮಿಷದಲ್ಲಿ ಓಡ್ತಾರೆ, ಲಾಸ್ಟ್ನವರು 1 ಗಂಟೆಯಲ್ಲಿ ಫಿನಿಶ್ ಮಾಡ್ತಾರೆ. ಆದರೆ ಅದಕ್ಕೆ ಬೇಕಾದ ತಯಾರಿಗಳು ತುಂಬ ಬೇಕಾಗಿದೆ. ಈ ಸಲ 11 ವಿಶ್ವವಿದ್ಯಾಲಯಗಳು ಇದನ್ನು ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯವನ್ನು ಹೋಸ್ಟ್ ಮಾಡಲಿಕ್ಕೆ ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದವು. ಅದು ಮೆಡ್ರಾಸ್ ಯೂನಿವರ್ಸಿಟಿ, ಲಕ್ನೋ ಯೂನಿವರ್ಸಿಟಿ, ತುಂಬ ಯೂನಿವರ್ಸಿಟಿ, ನಮ್ಮ ಕರ್ನಾಟಕದಿಂದ ಕುವೆಂಪು ಯೂನಿವರ್ಸಿಟಿ ಕೂಡ ಹಾಕಿತ್ತು. ಆದರೆ ನಮ್ಮ ಯೂನಿವರ್ಸಿಟಿಯನ್ನು ಗುರುತಿಸಿಕೊಂಡು ಅದಕ್ಕೆ ನೀಡಿದ್ದಾರೆ. ಮತ್ತೆ 10 ಕಿಲೋಮೀಟರ್ ಕ್ರಾಸ್ ಕಂಟ್ರಿ ರೂಪುರೇಷೆ ನಾನು ಹೇಳ್ತೇನೆ, ಮತ್ತೆ ಶಾಸಕರು ಈ ಸಭೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ನಮ್ಮ ಏನು ಕ್ರೀಡಾಂಗಣ ಇದೆಯಾ, ಆ ಕ್ರೀಡಾಂಗಣದಲ್ಲಿ ಸುಮಾರು ನಮ್ಮ ದೇಶದ ವಿಶ್ವವಿದ್ಯಾಲಯ 150 ವಿಶ್ವವಿದ್ಯಾಲಯಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತದೆ. ಪ್ರತಿ ವಿಶ್ವವಿದ್ಯಾಲಯದಿಂದ 6 ಮಂದಿ ಕ್ರೀಡಾಪಟುಗಳು ತಂಡ ಬರ್ತದೆ. ಒಟ್ಟಿಗೆ 1200 ಮಂದಿ ಕ್ರೀಡಾಪಟುಗಳು ಬರುವಂಥದ್ದು ಬಹುತೇಕ ಖಚಿತ. 10 ಕಿಲೋಮೀಟರ್ ಅವರಿಗೆ ರೇಸ್ ಇರ್ತದೆ. ನಮ್ಮ ಗ್ರೌಂಡಿಂದ ಹೊರಟು ಮುಖ್ಯ ರಸ್ತೆಯಾಗಿ ಕರಾಯ 5 ಕಿಲೋಮೀಟರ್ ಕರಾಯಕ್ಕೆ ಹೋಗಿ ಅಲ್ಲಿ ನಾವು ಟರ್ನ್ ಮಾಡಿಕೊಂಡು ಬರ್ತೇವೆ. ಒಟ್ಟಿಗೆ 10 ಕಿಲೋಮೀಟರ್ ಕ್ರಾಸ್ ಕಂಟ್ರಿಯ ಒಂದು ಡಿಸ್ಟೆನ್ಸ್. ನಮ್ಮ ಪಂಚಾಯತ್ ಅಧ್ಯಕ್ಷರಿಗೆ ವಿಶೇಷವಾಗಿ ಎಲ್ಲರ ಕಡೆಯಿಂದ ನಾವು ಸ್ವಾಗತವನ್ನು ಬಯಸಿದ್ದೇವೆ. ಮತ್ತೆ ಇದನ್ನು 19ನೇ ತಾರೀಕಿಗೆ ಮಧ್ಯಾಹ್ನದ ನಂತರ 4 ಗಂಟೆಗೆ ಒಂದು ಸ್ಪರ್ಧೆಯನ್ನು ಆರಂಭಿಸುವಂತ ಒಂದು ಪ್ಲಾನ್ ಇದೆ. ಅದರ ಮುಂಚಿತವಾಗಿ 2 ಗಂಟೆಗೆ ನಮ್ಮ ದೇವಸ್ಥಾನದಿಂದ ಕ್ರೀಡಾ ಜ್ಯೋತಿ ಒಂದು ಮೆರವಣಿಗೆಯನ್ನು ಕೂಡ ಮಾಡುವಂಥದ್ದು ಇದ್ರೆ ಅದಕ್ಕೆ ಶಾಸಕರು ಕೂಡ ಆಗ್ಬೋದು ಅಂತ ಹೇಳಿದ್ದಾರೆ. ಸುಮಾರು 1500 ಮೀಟರ್ ಕ್ರೀಡಾಪಟುಗಳು ಬರ್ತಾರೆ. ಮತ್ತೆ ಕಂಪ್ಲೀಟ್ ಆಗಿ ನಮ್ಮ ರಿಸಲ್ಟ್ ಎಲ್ಲ ನಮ್ಮ ಕಂಪ್ಯೂಟರೈಸ್ಡ್ ಆಗ್ತದೆ. ಇಂಟರ್ನ್ಯಾಷನಲ್ ಏನಿದೆಯಾ ಚಿಪ್ ಸಿಸ್ಟಮ್ ಸರ್, ಆ ಚಿಪ್ ಸಿಸ್ಟಮ್ ಅಳವಡಿಸಲಿಕ್ಕೆ ಈಗಾಗಲೇ ನಾವು ಡೆಲ್ಲಿಯಲ್ಲಿ ಅನೂಪ್ ಅವರದ್ದು ಮಾತಾಡಿದ್ದೇವೆ. ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾದವರು ಫೆಡರೇಷನ್ಗೆ ಯಾವ ಚಾರ್ಜ್ ಮಾಡ್ತಾರೆ ಅದೇ ಚಾರ್ಜಲ್ಲಿ ನಮಗೆ ಮಾಡಿಕೊಡ್ತಾ ಅಂತ ಹೇಳಿದ್ದಾರೆ. ಇದು ನಮ್ಮ ಕ್ರಾಸ್ ಕಂಟ್ರಿ ಆಲ್ ಇಂಡಿಯಾದಲ್ಲಿ ಇಷ್ಟವರೆಗೆ ಮ್ಯಾನ್ಯುವಲ್ ಟೈಮಿಂಗ್ಸ್ ಇತ್ತು. ಫಸ್ಟ್ ಟೈಮು ಚಿಪ್ ಸಿಸ್ಟಮ್ ಅಲ್ಲಿ, ಕಂಪ್ಯೂಟರೈಸ್ ಸಿಸ್ಟಮ್ ಅಲ್ಲಿ ನಮ್ದು ರಿಸಲ್ಟ್ ಆಗುತ್ತೆ. ಅದು ಎಲ್ಲ ಫೌಲ್ಗೆ ಯಾವ ಅಫಿಷಿಯಲು ನಮ್ಮ ರೋಡಲ್ಲಿ ನಿಲ್ಬೇಕಂತ ಇಲ್ಲ, ನಾವು ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ರೆ ಎಲ್ಲವೂ ಕೂಡ ಬಹಳ ನಿಖರವಾಗಿ ಆಗ್ತದೆ. ಇದು ಕೂಡ ಫಸ್ಟ್ ಟೈಮು. ಮತ್ತೆ ಸುಮಾರು 30 ಮಂದಿ ಟೆಕ್ನಿಕಲ್ ಆಫೀಸರ್ ನಮ್ಮ ಕರ್ನಾಟಕದಿಂದ ಬರ್ತಾರೆ. 19ನೇ ತಾರೀಕಿಗೆ ಮಧ್ಯಾಹ್ನ ನಂತರ 4 ಗಂಟೆಗೆ ರೇಸ್ ಸ್ಟಾರ್ಟ್ ಆದರೆ ಸರ್ 5 ಗಂಟೆ ಒಳಗಡೆ ಇದು ಫಿನಿಶ್ ಆಗುತ್ತೆ. 1 ಗಂಟೆ ಒಳಗಡೆ ಎಲ್ಲ ರೇಸ್ ಫಿನಿಶ್ ಆಗ್ತದೆ. 10 ಕಿಲೋಮೀಟರ್ ಒಂದು ಫಸ್ಟ್ ಪ್ಲೇಸ್ ಮಾಡುವ 31 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಸರ್, ಒಂದೇ ದಿವಸ. ಆದ್ರೆ ಇಲ್ಲಿಗೆ ಬರೋದು 5 ದಿವಸ ಮುಂಚೆನೆ ಬರ್ತಾರೆ. ಈ ರೋಡಲ್ಲಿ ಓಡಿಕೊಂಡೇ ಇರ್ತಾರೆ ಅವರು, ಯಾಕಂದ್ರೆ ಅವ್ರಿಗೆ ವೆದರ್ ಸೆಟ್ ಆಗಬೇಕು ಮತ್ತೆ ರೋಡ್ ಸೆಟ್ ಆಗಬೇಕು. ಒಂದು 4 ದಿವಸ ಫುಲ್ ಫ್ಲೋ ಇಲ್ಲಿ ಇರ್ತದೆ. 1000 ಮಂದಿ ಕ್ರೀಡಾಪಟುಗಳು. ಇಲ್ಲಿಂದ ಸರ್ ನಾವು ರೂಟ್ ನೋಡಿದ್ದೇವೆ ಸರ್, ಕರಾಯಕ್ಕೆ ಹೋಗಿ ಬರೋದು. ಕರಾಯದಲ್ಲಿ ಒಂದು ಒಳ್ಳೆ ಪಾಯಿಂಟ್ ಇದೆ, ಅದು ಅಗಲ ಪ್ಲೇಸ್ ಕೂಡ ಇದೆ ಸರ್. ಮತ್ತೆ ಅಲ್ಲಿ ನಮ್ಮ ಎಲ್ಲ ಕಂಪ್ಯೂಟರ್ ಸಿಸ್ಟಮ್ನವರು ಅಲ್ಲಿ ಟರ್ನ್ ಮಾಡೋರು ಕೂಡ ಇರ್ತಾರೆ. 1200 ಮಂದಿ ಮಕ್ಕಳದ್ದು ಕೂಡ ನಮ್ಮ ರಿಸಲ್ಟ್ ಬರ್ತದೆ ಸರ್ ನಮಗೆ. ಹಾಗೆ ಇಷ್ಟು ವಿಷಯ, ಮತ್ತೆ ಟೆಕ್ನಿಕಲ್ ಆಗಿ ಇಷ್ಟು ಹೇಳ್ಬೋದು. ಮತ್ತೆ ನಂತರ ವಿಷಯಗಳನ್ನು ಶಾಸಕರು ಈ ಸಭೆಯನ್ನು ನಡೆಸಿಕೊಡ್ಬೇಕು ಅಂತ ನಾನು ಕೇಳಿಕೊಡ್ತೇನೆ. ದೇಶದಲ್ಲಿ ನಡೆಯುವಂತಹ ಒಂದು ಕ್ರೀಡೆಯನ್ನು ಉಪ್ಪಿನಂಗಡಿಯಲ್ಲಿ ನಾವು ಮಾಡ್ತೇವೆ ಅನ್ನುವ ಒಂದು ವಿಚಾರವನ್ನು ತಿಳಿದುಕೊಂಡು ಅದಕ್ಕೆ ಒಪ್ಪಿಕೊಂಡು ಅದರಲ್ಲಿ ನಡೆಸಲು ಸಮಾಲೋಚನಾ ಸಭೆಯನ್ನು ಆಯೋಜನೆ ಮಾಡಿದಂತ ಚಂದ್ರರಾಜ್ ಶೆಟ್ಟಿ, ಪ್ರವೀಣ್, ನಮ್ಮ PDO ಪ್ರವೀಣ್ ಮತ್ತು ಈ ಶಾಲೆಯ ಎಲ್ಲ ಅಧ್ಯಾಪಕ ವೃಂದಕ್ಕೆ ನಾನು ಅಭಿನಂದನೆಯನ್ನು ಮೊದಲು ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ. ಆ ಸಮಾಲೋಚನಾ ಸಭೆಯಲ್ಲಿ ಆಸಕ್ತಿ ವಹಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ಬದಲಿಟ್ಟು ಉಪ್ಪಿನಂಗಡಿಯಲ್ಲಿ ಒಳ್ಳೆಯ ಮುಂದಿನ ಕಾರ್ಯಕ್ರಮ ಆಗ್ತದೆ, ಅದಕ್ಕೆ ನಮ್ಮ ಸಹಕಾರ ಇದೆ ಅನ್ನುವ ರೀತಿಯಲ್ಲಿ ಪಕ್ಷ ಭೇದ ಮರೆತು ಉಪ್ಪಿನಂಗಡಿಯಲ್ಲಿ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಲಿಕ್ಕೆ ತಮ್ಮ ಪಾಲುದಾರಿಕೆಯನ್ನು ಪಡ್ಕೊಳ್ಳಿಕ್ಕೆ ಬಂದಂತ ಎಲ್ಲ ಬಂಧುಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಮೊದಲಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಉಪ್ಪಿನಂಗಡಿಯಲ್ಲಿ ಈ ದೊಡ್ಡ ಕಾರ್ಯಕ್ರಮ ಆಗುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ. ಒಂದು ದೇಶ ಮಟ್ಟದ ನ್ಯಾಷನಲ್ ಈವೆಂಟ್ ಅಂತ ಹೇಳ್ತಾರೆ, ಅದು ಸಿಗುವುದೇ ಕಷ್ಟ. ನನಗೆ ಗೊತ್ತಿದ್ದಾಗೆ ದೇಶ ಮಟ್ಟದ ಕಾರ್ಯಕ್ರಮ ಪುತ್ತೂರಲ್ಲಿ ಆಗಿದ್ದು ನನಗೆ ಗಮನಕ್ಕೆ ಆಗಿರ್ಬೋದು. ಆದರೆ ನನಗೆ ಗೊತ್ತಿದ್ದದ್ದು, ನಾನು ಕಂಡಿರುವುದು
ಪುತ್ತೂರು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈವರೆಗೆ ಯಾವುದೂ ಕೂಡ ಆಗಲಿಲ್ಲ ಅಂತ ನನ್ನ ಅನಿಸಿಕೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ಒಪ್ಪಿಕೊಂಡಿದ್ದಾರೆ. ಈಗ ನಮ್ಮೆಲ್ಲ ಜವಾಬ್ದಾರಿ, ಒಂದು ಕ್ಷೇತ್ರ ಬೆಳೆಯಬೇಕಿದ್ರೆ, ಒಬ್ಬ ವ್ಯಕ್ತಿ ಬೆಳೆಯಬೇಕಿದ್ರೆ ಅವನೊಂದಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ. ಉಪನಗರಿ ಶಾಲೆ ಮತ್ತು ಉಪನಗರಿಯಲ್ಲಿ ನ್ಯಾಷನಲ್ ಲೆವೆಲ್ ಇಡೀ ದೇಶ ಮಟ್ಟದಿಂದ ಸುಮಾರು 1600 ಕ್ರೀಡಾಪಟುಗಳು ಈ ಉಪ್ಪಿನಂಗಡಿಗೆ ಬರ್ತಾರೆ ಅಂತ ಹೇಳಿದ್ರೆ, ಉಪ್ಪಿನಂಗಡಿ ಅನ್ನುವ ಒಂದು ಜಾಗದ ಹೆಸರು ಇಡೀ ದೇಶ ಮಟ್ಟದಲ್ಲಿ ತೋರಿಸುವಂತ ಕೆಲಸವನ್ನು ಆಗ್ತದೆ. ಮಾಧ್ಯಮದಲ್ಲೂ ಕೂಡ ಅದನ್ನು ತೋರಿಸುವಂತ ಕೆಲಸವನ್ನು ಮಾಡ್ತದೆ. ಅದು ವ್ಯವಸ್ಥಿತವಾಗಿ ಮಾಧ್ಯಮದಲ್ಲಿ ನಾವು ವ್ಯವಸ್ಥಿತವಾಗಿ ಮಾಡಿದ್ರೆ ಮಾತ್ರ ಅದಕ್ಕೆ ಕೀರ್ತಿ ಬರುವಂತ ಕೆಲಸಗಳಾಗ್ತದೆ. ಇಲ್ಲಂತಂದ್ರೆ ಏನಂತಾರೆ, ಉಪನಗರಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಯಾವ ವ್ಯವಸ್ಥೆಗಳು ಇಲ್ಲ, ಅಲ್ಲಿ ಕೊಟ್ಟವರು ಯಾರು, ಇವರಿಗೆ ಬೇಕಿತ್ತ ಈ ವಿಚಾರಗಳು ಅಂತ ಹೇಳ್ತಾರೆ. ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದವರು ಯಾರಿದ್ರು ಆಗಿ ಅಂದ್ರೆ ಚಂದ್ರಶೇಖರ್ ಇದ್ದಾರೆ, ನಮ್ಮ ಹಿರಿಯರು, ನಮಗೆ ಗೊತ್ತಿದೆ. ಅವರು ಯಾವ್ದನ್ನ ವಹಿಸ್ಕೊಂಡ್ರೆ ಮತ್ತೆ ಬಿಡುಗಡೆ ಹೇಗಾದ್ರೂ ಮಾಡಿ ಅದನ್ನು ಸಾಧನೆ ಮಾಡಿ ಸಕ್ಸಸ್ ಮಾಡಿ ಅವ್ರು ಮಾಡಿದ ಕಾರ್ಯಕ್ರಮ ಯಾವುದು ಫೇಲ್ ಅಂತ ಇಲ್ಲ, ಹಿಂದುಗಡೆ ನೋಡುವಂತದ್ದಿಲ್ಲ. ಕಬಡ್ಡಿ ಎಷ್ಟೋ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ, ಕಬಡ್ಡಿಯನ್ನು ಎಷ್ಟೋ ಕಡೆ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಇವತ್ತು ಕಬಡ್ಡಿ ಈ ಭಾಗದಲ್ಲಿ ಯಶಸ್ವಿಯಾಗಿ ಎಲ್ಲರಲ್ಲಿ ಮ್ಯಾಟ್ ಕಬಡ್ಡಿ ಒಂದು ಕಾಲದಲ್ಲಿ ನಾವು ಹೇಳ್ತಾ ಇದ್ವಿ, ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಮ್ಯಾಟ್ ಬೇಕು ಕಬಡ್ಡಿ. ಚಂದ್ರಶೇಖರ್ ನೇತೃತ್ವದಲ್ಲಿ ಎಲ್ಲಿ ಮೊದಲು ಮ್ಯಾಟ್ ಕಬಡ್ಡಿ ನಡೆಯುವಂಥದ್ದು, ಇದಕ್ಕೆ ಪ್ರಮೋಷನ್ ಕೊಟ್ಟಂತವರು ಚಂದ್ರಶೇಖರ್. ಅವರು ನನ್ನ ಹತ್ರ ಆಸಕ್ತಿ ವಹಿಸಿ, ಅಶೋಕ್ ಬೈಗಡೆ ನೀವು ಅಧ್ಯಕ್ಷರಾಗಿದ್ರಿ, ನಾನು ಕಾರ್ಯಾಧ್ಯಕ್ಷರಾಗಿದ್ದೇನೆ, ಇಲ್ಲಿ ನಾವು ನ್ಯಾಷನಲ್ ಲೆವೆಲ್ ಒಂದು ಇವೆಂಟ್ ಅನ್ನು ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಬಂದಿದೆ, ಇದನ್ನು ಮಾಡಬೇಕು ಅನ್ನೋ ವಿಚಾರಕ್ಕೆ ನಾನು ಹೇಳಿದೆ, ನನಗೆ ಜಾಸ್ತಿ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ಬೆನ್ನ ಹಿಂದೆ ನಿಂತು ನಾನು ಏನು ಕೆಲಸಗಳನ್ನು ಬೇಕಿದ್ರೆ ಮಾಡಬಹುದು, ಮುಂದೆ ಹೋಗಿ ಅದಕ್ಕೆ ಪೂರ್ತಿ ಸಹಕಾರ ಕೊಡ್ತೇವೆ. ಮತ್ತೆ ಉಪ್ಪಿನಂಗಡಿ ಬಂಧುಗಳು ಇವರು ಕೂಡ ಈಗ ನಾವು ಕಂಬಳ ಮಾಡ್ತೇವೆ, ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇಲ್ಲಿಯ ಜನ ಅದಕ್ಕೆ ಸಹಕಾರ ಕೊಡುವಂತಹ ಕೆಲಸವನ್ನು ಈ ಹಿಂದೆಯೂ ಮಾಡಿದ್ದಾರೆ, ಮುಂದೆಯೂ ಮಾಡ್ತಾರೆ. ಯಾಕಂತೇಳಿದ್ರೆ ಇದೆಲ್ಲ ನಮಗೆ ಒಂದು ಜವಾಬ್ದಾರಿ ಸಿಗುವಂತ ಕೆಲಸ. ಸರಿ, ನಾನು ಮುಖ್ಯಮಂತ್ರಿಯವರ ಹತ್ರ ಒಟ್ಟು ಈ ಮನವಿಯನ್ನು ಅವರು ಹೇಳಿದಾಗ ಅವರು 3 ಸಲ ನನ್ನ ಮುಖವಂತಿಕೆ ನೋಡಿದರು. ಇವತ್ತು ನ್ಯಾಷನಲ್ ಲೆವೆಲ್ ಉಪನಗರಿಯಲ್ಲಿ ಮಾಡುವುದಂತೆ. ಅದಕ್ಕೆ ನಾನು ಹೇಳಿದೆ, ನ್ಯಾಷನಲ್ ಲೆವೆಲ್ ಮಾಡೋದಿಲ್ಲ, ನಾವೇನು ಕಮ್ಮಿಯಲ್ಲಿ ಇದ್ದೇವೆ, ನಾವು ಮಾಡ್ತೇವೆ. ಇದು ದೇಶದಲ್ಲಿ ಆಗುವಂತ ಒಂದು ಕ್ರೀಡೆ, ಸರ್ಕಾರ ಮಾಡುವಂತ ಒಂದು ಕ್ರೀಡೆ, ಇದನ್ನು ಪ್ರೈವೇಟ್ ಮಾಡುವಂತದ್ದಲ್ಲ. ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಸರ್ಕಾರದಿಂದ ಆಯೋಜನೆ ಮಾಡಿದಂತ ನ್ಯಾಷನಲ್ ಲೆವೆಲ್ ಕ್ರೀಡೆ, ಇದು ನಾವು ಮಾಡ್ತೇವೆ. ಅದಕ್ಕೆ ನಾವು ಒಂದು ಅನುದಾನಕ್ಕೆ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ, ಮಾಡ್ಲಿಕ್ಕೆ ಆಗ್ತಲ್ಲ ಅಂತ ಹೇಳಿದ್ರು. ಸರ್, ಖಂಡಿತ ಯಶಸ್ವಿಯಾಗಿ ಇದನ್ನು ಮಾಡ್ತೇವೆ, ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು, ಒಳ್ಳೆ ರೀತಿಯಲ್ಲಿ ಮಾಡ್ತೇವೆ ಅಂದಾಗ ಏನು ಮುಂದೆ ನೋಡ್ತೀವಿ. ನೀವು ಇಷ್ಟು ಒಂದು ಆಸಕ್ತಿ ತಗೊಂಡು ಈ ಕಾರ್ಯಕ್ರಮವನ್ನು ಮಾಡ್ತೀರಲ್ಲ, ನಾನು ಅದಕ್ಕೆ ನನ್ನಿಂದ ಆಗುವ ಏನು ವ್ಯವಸ್ಥೆಗಳಿಂದಲೂ ಬೇಕು ಅಂತ ನಮ್ಮ ಮನವಿಗೆ ಪುರಸ್ಕರಿಸಿ ಇಮಿಡಿಯೇಟ್ ಅದನ್ನು ಇಲಾಖೆಗೆ ಕಳಿಸಿಕೊಡುವಂತ ಕೆಲಸವನ್ನು ನಾನು ಕೂಡ ಆಲೋಚನೆ ಮಾಡ್ತೇನೆ. ಅದರ ಹೇಳಿದ ಕೂಡಲೇ ಅದಕ್ಕೆ ಬರೀತಾರ, ಸೈನ್ ಮಾಡ್ತಾರ ಅಂತ. ಅವರಿಗೆ ಅದರ ಬಾರಿ 2-3 ಸಲ CM ಆದ್ರಿಂದ ಅವರಿಗೆ ಅದರ ಮಾಹಿತಿಗಳು ಅನುಭವಗಳಿದ್ದ ಕಾರಣ ಮುಂದೆ ಅದಕ್ಕೆ ಅನುಮೋದನೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದರೆ ಮತ್ತೆ ಪೂರ್ತಿ ಸಹಕಾರ ಸರ್ಕಾರದಿಂದ ವ್ಯವಸ್ಥೆಗಳನ್ನು ಮಾಡ್ತೇವೆ ಅಂತ ಹೇಳಿದರೆ, ಹಾಗಂತ ನಾವು ಎಲ್ಲ ಸರ್ಕಾರದಿಂದ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇದಕ್ಕೆ ತುಂಬಾ ಖರ್ಚಿನ ವ್ಯವಸ್ಥೆ ಇದೆ, ಬಂದವರಿಗೆ ಎಲ್ಲರನ್ನು ಇಲ್ಲಿ ಜೋಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಜನರನ್ನು ಪುತ್ತೂರಲ್ಲಿ ಅವರಿಗೆ ವ್ಯವಸ್ಥೆಗಳನ್ನು ಮಾಡಬೇಕಾಗಿದ್ದು, ಅವರಿಗೆ ರೂಮಿನ ವ್ಯವಸ್ಥೆ, ಇಲ್ಲಿ ಬೇಕಾದಷ್ಟು ಲಾಡ್ಜ್ಗಳು ಎಲ್ಲ ಇರ್ಲಿಕ್ಕಿಲ್ಲ. ಆದಷ್ಟು ಶಾಲೆಗಳಲ್ಲಿ ಬೇರೆ ಬೇರೆ ಕಡೆ ಅವರನ್ನು ಜೋಡಿಸುವಂತ ಕೆಲಸ, ಅವರಿಗೆ ಸಾಯಂಕಾಲ 9-8:30 ಗಂಟೆಯ ನಂತರ ಓಡುವಂತ ಕೆಲಸಗಳು ಆಗ್ಬೇಕು. ಕ್ರಾಸ್ ಕಂಟ್ರಿ ಅಂತ ಹೇಳಿದ್ರೆ ರಸ್ತೆಗಳು ಕಲ್ಲು ಮುಳ್ಳೆಲ್ಲ ಇರ್ಬೋದು, ಅದೇನು ತೊಂದರೆ ಇಲ್ಲ, ಹೇಗೂ ಬೇಕಿದ್ರೆ ಓಡ್ತಾರೆ ಕ್ರಾಸ್ ಕಂಟ್ರಿಗೆ ಓಡುವಂತವ್ರು. ಬಟ್ ಅದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆಯಲ್ಲ, ಅವ್ರಿಗೆ ಯಾರು ಸಿಲೆಕ್ಟ್ ಆಗಿ ಬಂದಿರ್ತಾರೆ, ನಾವೊಂದು ಸಮಿತಿಯನ್ನು ಮಾಡಬೇಕು ಅಂತ. ಇದಕ್ಕೆ ಒಂದು ದೊಡ್ಡ ರೀತಿಯ ಸಮಿತಿಯನ್ನು ಪಕ್ಷಾತೀತವಾಗಿ ಒಂದು ದೊಡ್ಡ ಸಮಿತಿ ಮಾಡಿ ಅದರಲ್ಲಿ ಒಂದು ಗೌರವಾಧ್ಯಕ್ಷರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಈ ತರ ಒಂದು ಕಮಿಟಿಯನ್ನು ಮಾಡಿ ಒಳ್ಳೆ ರೀತಿಯ ಯೋಜನೆಗಳನ್ನು ಮಾಡಲಿಕ್ಕೆ ಒಂದು ತಯಾರಿಯನ್ನು ನಮ್ಮ
ಚಂದ್ರರಾಜ್ ಶೆಟ್ಟಿ ಅವರ ತಂಡ ಮಾಡಿದೆ. ಅಷ್ಟು ಜನರ ಹೆಸರುಗಳನ್ನು ನಾವೀಗ ಇಲ್ಲಿ ಸೂಚನೆ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ಆನಂತರ ಯಾರೆಲ್ಲ ಆಸಕ್ತರಿದ್ರೆ ದಯಮಾಡಿ ನೀವು ತಿಳಿಸ್ಕೊಳ್ಬೇಕು. ನಾವು ಹೇಳೋದು ಹೇಗೆ ಅವರನ್ನೆಲ್ಲ ಅದಕ್ಕೆ ಸದಸ್ಯರಾಗಿ ಬೇರೆ ಬೇರೆ ಸಮಿತಿಗಳಿಗೆ ಮಾಡಬೇಕಾಗ್ತದೆ. ಊಟ ಉಪಚಾರದ್ದು, ವಸತಿದು ಬೇರೆ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ. ಟ್ರಾನ್ಸ್ಪೋರ್ಟೇಷನ್ ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಟ್ಯಾಕ್ಸಿ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ನಾವು ಇಲ್ಲಿಂದ ಅಲ್ಲಿ ಹೋಗಿ ಬೈ ಚಾನ್ಸ್ ಈಗ ಇಲ್ಲಿ ಅವರು ಟ್ರಯಲ್ ಮಾಡ್ಲಿಕ್ಕೆ ಬಂದ್ರೆ ಅವ್ರಿಗೆ ಪುತ್ತೂರಿಗೆ ಉಪ್ಪಿನಂಗಡಿಗೆ ಹೋಗ್ಬೇಕು, ಇಲ್ಲ ಪುತ್ತೂರಿಗೆ ಹೋಗ್ಬೇಕು, ಇಲ್ಲ ಪಕ್ಕದ ಜಾಗಗಳಿಗೆಲ್ಲಾದ್ರೂ ಹೋಗಬೇಕಾದ್ರೆ ಅಲ್ಲಿ ವ್ಯವಸ್ಥೆಗಳು. ನಮ್ಮ ಊರಲ್ಲಿ ನಡೀತದೆ. ನಮ್ಮ ಊರಿನ ಕಾಲೇಜ್ ನಡೆಯುವಂತಹ ಈ ಸಭೆಯಲ್ಲಿರುವಂತಹ ನೆಚ್ಚಿನ ಶಾಸಕರ ಅಶೋಕ್ ಕುಮಾರ್ ಅವರೇ, ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಲಲಿತ್ ಅವರಿಗೆ, ಕಾರ್ಯಾಧ್ಯಕ್ಷರಾದಂತಹ ಈಗ ನಮ್ಮ ಉಪನಿಗಡಿಗೆ ಒಂದು ಹಿರಿಮೆ, ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಆದರೆ ಆ ಕಾಲೇಜಿಗೆ ಒಂದು ಹಿರಿಮೆ. ಮತ್ತೆ ಕಾಲೇಜಿಗೆ ಈಗಾಗಲೇ ಶೇಖರ್ ಸರ್ ಮತ್ತು ನಮ್ಮ ಉಪನ್ಯಾಸಕರು ಹೇಳ್ತಿದ್ರು, ನಮಗೆ ನಾಯಕ ಗ್ರೇಡೇಷನ್ ಆಗಲಿ ಅಥವಾ ಬೇರೆ ಬೇರೆ ಅಪ್ಗ್ರೇಡೇಷನ್ ಈ ಕಾಲೇಜಿಗೆ ಫೆಸಿಲಿಟಿ ಸಿಗುವಲ್ಲಿ ಇದರಿಂದ ಕ್ರೀಡಾ ಸಂಬಂಧ ಕಾರ್ಯಕ್ರಮಗಳು, ಸಾಂಸ್ಕೃತಿಕವಾಗಿ ಸಂಬಂಧಪಟ್ಟ ರಾಷ್ಟ್ರೀಯ ಮಟ್ಟದ, ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ಬಂದರೆ ಇದು ಎಕ್ಸ್ಪೋಷರ್ ಸಿಗ್ತದೆ, ಒಳ್ಳೆಯ ಮಟ್ಟದ ಕಾರ್ಯಕ್ರಮ ಅಂತ ಹೇಳೋದು. ಅದರ ಒಂದು ಸಮಿತಿಯನ್ನು ನಮ್ಮ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಅವರು ಸೂಚಿಸಿದಾಗೆ ಈ ಕೆಳಗಿನ ಹಾಗೆ ನಾವು ಸಿದ್ಧಪಡಿಸಿದ್ದೇವೆ. ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸಿದ್ದೇವೆ. ಒಂದು ವೇಳೆ ಒಂದು ಶಾರ್ಟ್ ನೋಟಿಸಲ್ಲಿ, ಒಂದೆರಡು ದಿನದ ಈ ನೋಟಿಸಲ್ಲಿ ಇಷ್ಟು ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಾ. ಬಹುಶಃ ಈ ಕಾಲೇಜಿನ ಮೇಲೆ ಅಭಿಮಾನದ ಬಂದಂತ ನಿಮ್ಮೆಲ್ಲರನ್ನು ಮೊದಲಿಗೆ ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸ್ತಾ, ನೀವೆಲ್ಲ ರಾಮ ಹಾಗೆ ಮಜೀದ್ ಕುದ್ಲೂರು, ಆದಮ್ ಮಠ, ರವೀಂದ್ರ ಶೆಟ್ಟಿ ದರ್ಬೆ, ಫಾರೂಕ್ ಹುಸಿಂದಿಗಿ, ಅಬ್ದುಲ್ ರೆಹಮಾನ್ ಯುನಿಕ್, ಹಿರಿಯರಾದ ರಾಧಾಕೃಷ್ಣ ನಾಯ್ಕ್, ವಿದ್ಯಾಲಕ್ಷ್ಮಿ ಪ್ರಭು, ರಶೀದ್ ಮಠ, ನಜೀರ್ ಮಠ, ಶರೀಕ್ ಅರಾಫಾ, ಹಾಗೆ ಅನೀಮ್ ಇನ್ಯಾಜಸ್, ಜಕಾರಿಯಾ ಕೊಡಿಪಾಡಿ, ಹಾಗೆ ವಿಕ್ರಮರಿದ್ದಾರೆ. ಹಾಗೆ ಎಲ್ಲರೂ ಇಲ್ಲಿ ಯಾರಾದ್ರೂ ಹೆಸರು ಈಗ ಬಿಟ್ಟೋಗಿ ನಾವು ಸೇರ್ಪಡೆ ಮಾಡ್ತೇವೆ. ಇಲ್ಲಿದ್ದವರು ಎಲ್ಲರೂ ಸದಸ್ಯರು ಒಂದೆಲ್ಲ ಒಂದು ಸಮಿತಿಗೆ ಅವರನ್ನು ಸೇರ್ಪಡೆ ಮಾಡ್ತೇವೆ. ಹಾಗೆ ಮಾಧ್ಯಮ ಸಲಹೆಗಾರಾಗಿ ನಮ್ಮೆಲ್ಲ ಮಾಧ್ಯಮ ಮಿತ್ರರಿದ್ದಾರೆ, ಸರ್ವೇಶ್ ಭಟ್, ದೀಪಕ್, ಹಾಗೆ ಸಿದ್ದಿಕ್ ನಿರಾಜೆ ಹಾಗೂ ಉದಯ್ ಕುಮಾರ್ UL ರವರು ಇದ್ದಾರಂತ ಹೇಳ್ತಾ ತಮ್ಮೆಲ್ಲರ ಮುಂದೆ ಈ ಒಂದು ಸಮಿತಿಯನ್ನು ಪ್ರಸ್ತುತ ಬಳಿಕೆ ಬಹಳ ಸಂತೋಷ ಪಡ್ತೇನೆ. ಇನ್ನು ಮುಂದಿನ ಮೀಟಿಂಗ್ ಅಲ್ಲಿ ಇದನ್ನು ಸರಿಯಾಗಿ ಬೇರೆ ಬೇರೆ ವಿಭಾಗಕ್ಕೆ ಸಮಿತಿಯನ್ನು ಮಾಡಿ ನಮ್ಮ ರಾಷ್ಟ್ರೀಯ ಮಟ್ಟದ ಈ ಒಂದು ಕ್ರಾಸ್ ಕಂಟ್ರಿ ರೇಸ್ ಅನ್ನು ಬಹಳ ಅತ್ಯುತ್ತಮವಾಗಿ ಇಲ್ಲಿ ಆಯೋಜಿಸೋಣ. ಅಶೋಕ್ರೈಗಳು CDC ಅಧ್ಯಕ್ಷರಾಗಿ, ಆಮೇಲೆ ನನ್ನನ್ನು ಕಾರ್ಯಾಧ್ಯಕ್ಷರಾಗಿ ಮತ್ತು ನಮ್ಮ CDCಯ ಸದಸ್ಯರನ್ನೆಲ್ಲ ನೇಮಕ ಮಾಡಿದರು. ಆಮೇಲೆ ಕಾಲೇಜಿನ ಅಭಿವೃದ್ಧಿಯ ವಿಷಯದಲ್ಲಿ ನಾವು ನಮ್ಮ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದೆವು. ಆವಾಗ ನಮ್ಮ ಕಾಲೇಜಿನ PD ಅವರು ನಮ್ಮ ಹತ್ರ ಹೇಳಿದರು, ಗೌರ್ಮೆಂಟ್ ಕಾಲೇಜಿನವರು ಇಷ್ಟರವರೆಗೆ ಒಂದು ಆಲ್ ಇಂಡಿಯಾ ನ್ಯಾಷನಲ್ಸ್ ಕ್ರಾಸ್ ಕಂಟ್ರಿ ರೇಸನ್ನು ಯಾರು ಇಷ್ಟವರೆಗೆ ಮಾಡಲಿಲ್ಲ. ಪ್ರೈವೇಟ್ನವರು ಹೆಚ್ಚಾಗಿ ಪ್ರೈವೇಟ್ನವರು ಮಾಡ್ತಾಯಿದ್ರು. ನಾನು ಈ ಕಾರ್ಯಕ್ರಮದ ಒಂದು ಮಂಜುನಾಥ್ ಭಂಡಾರಿ ಅವರಿಗೆ ಕೊಡ್ಲಿಕ್ಕೆ ಹೋಗುವಾಗ ನಮ್ಮ ಬಿಲಿಕುಲ ಕಂಬಳದ ಭೂಮಿ ಪೂಜೆಯ ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋಗುವಾಗ ಅಲ್ಲಿ ಮೋಹನ್ ಹಾಲ್ ಅವರಿದ್ದು. ಅವಾಗ ಕೇಳಿದ್ರು ನನ್ನ ಹತ್ರ, ಅಲ್ಲ ನೀವು ಉಪ್ಪಿನಂಗಡಿ ಅವರು ಮಾಡ್ಲಿಕ್ಕೆ ಹೊರಟಿದ್ರಲ್ಲ, ನಿಮಗೆ ಏನಲ್ಲಿ ನಿಮ್ಮ ಅಕಾಮಿಡೇಷನ್ ಏನು ಮಾಡ್ತೀರಿ, ಇದಕ್ಕೆ ಏನು ಮಾಡ್ತೀರಿ, ಆ ರೂರಲ್ ಪ್ಲೇಸಲ್ಲಿ ಮಾಡ್ತೀರಲ್ಲ ಅಂತ ಹೇಳಿದರು. ಮತ್ತೆ ಯಾರಲ್ಲಿ PD ಅಂತ ಕೇಳಿದ್ರು. ಪ್ರವೀಣ್ ಪ್ರವೀಣ್ ಸರ್ ಇದ್ದಾನೆ, ಮಾಡ್ಬೋದು, ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದರು. ಏನಂದರೆ ಅಷ್ಟು ವ್ಯವಸ್ಥೆ ಮೋಹನ್ ಹಾಲ್ ಅವರು ಬಿಟ್ಟು ಪ್ರೈವೇಟ್ನವರಲ್ಲದೆ ಗೌರ್ಮೆಂಟ್ ಕಾಲೇಜಿನವರು ಇಷ್ಟವರೆಗೆ ಯಾರು ಮಾಡಲಿಲ್ಲ ಈ ಆಲ್ ಇಂಡಿಯಾ ಕ್ರಾಸ್ ಕಂಟ್ರಿ ರೇಸನ್ನು. PD ಅವರು ನನ್ನ ಹತ್ರ ಹೇಳಿದರು, ಹೀಗೆ ಇದೆ MLA ಅವ್ರ ಹತ್ರ ಹೇಗೆ. ನಾವು MLA ಅವ್ರು 4 ಸಲ ಹೋಗಿದ್ದೇವೆ, ನಮಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ನಾವು ಅವ್ರ ಹತ್ರ ಹೋಗಿ ಮಾತಾಡಿ ಅವರು ಅದಕ್ಕೆ ಬೇಕಾದ ಇದು ನಿನ್ನೆ ಸಹ ಹೋಗಿದ್ದೇವೆ, ಮೊನ್ನೆ 4-5 ಸಲ ಹೋಗಿ ಅವರ ಹತ್ರ ನಾನು ಈ ವಿಷಯವನ್ನೆಲ್ಲ ಕೊಟ್ಟು ಅವರಿಗೆ ಮನವಿ ಕೊಟ್ಟು ಅವರು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಚೀಫ್ ಮಿನಿಸ್ಟರು ಆರ್ಡರ್ ಮಾಡಿದ್ದಾರೆ ಅದಕ್ಕೆ ಗರಿಷ್ಠ ಆರ್ಥಿಕ ಸಹಾಯವನ್ನು ಮಾಡಬೇಕು ಅಂತೇಳಿ. ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ನವರು ಯಾವ ಸಂಬಂಧಪಟ್ಟ ಮಿನಿಸ್ಟ್ರುಗಳಲ್ಲಿ ಎಲ್ಲ ನಮ್ಮ ಶಾಸಕರು ಏನಂದರೆ ನಮಗೆ ಬಹಳ ಧೈರ್ಯ ಶಾಸಕರಿದ್ದಾರೆ ಅಂತೇಳಿ. ಯಾಕೋ PD ಅವರು ಸ್ವಲ್ಪ ಎದುರ್ತಾ ಇದ್ರು, ಯಾಕಂತ ಗೊತ್ತಿಲ್ಲ. ಮೊದಲನವರು ಏನು ಹೆಲ್ಪ್ ಮಾಡಲಿಲ್ಲ ಅಂತ ತಿಳ್ಕೊಂಡೆ ನಾನು, ನನ್ನ ಹತ್ರ ಹೇಳಿಲ್ಲ ಅವರು. ಆದರೆ ಈ ಸಲ PD ಅವರು ಭಾರಿ ಖುಷಿಯಲ್ಲಿದ್ದಾರೆ, MLA ಫುಲ್ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಆದ ಕಾರಣ ನಮಗೆ ಧೈರ್ಯ ಆಗಿದೆ. ಆದ ಕಾರಣ ನಮಗೆ ಕೂಡ ಧೈರ್ಯ. ನಮ್ಮ ಪ್ರಾಂಶುಪಾಲರಿಗೆ ಒಂದು ನಮ್ಮ ಶಾಸಕರ ಮುಖಾಂತರ ಒಂದು ವಿದಾಯ ಸನ್ಮಾನ ಮಾಡಬೇಕು ಅಂತ ಕೇಳ್ತಾ
ನಾನು ಎಲ್ಲರಿಗೂ ದೀಪಾವಳಿ ಹಬ್ಬದ ಮುಂಗಡವಾಗಿ ಶುಭಾಶಯವನ್ನು ತಿಳಿಸುತ್ತಾ, ನಾಡ್ದು 2 ತಾರೀಕಿಗೆ ನಮ್ಮ ಅಶೋಕರಿಗಳ ನೇತೃತ್ವದಲ್ಲಿ 12ನೇ ವರ್ಷದಿಂದ 11 ವರ್ಷದಿಂದ ನಡೆದುಕೊಂಡು ಬರ್ತಾ ಇರುವಂಥ ವಸ್ತ್ರ ವಿತರಣಾ ಕಾರ್ಯಕ್ರಮ ನಾಡಿದ್ದು 2 ತಾರೀಕಿಗೆ ಪುತ್ತೂರು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿಕ್ಕಿದೆ. ತಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಳ್ಳಬೇಕು ಅಂತ ನಿಮ್ಮಲ್ಲಿ ನಾವು ವಿನಂತಿಸುತ್ತಾ, ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ, ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.